ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಸಿಎಸ್ಆರ್ ಫಂಡ್ ಮೂಲಕ ಬಂಟ್ವಾಳ ತಾಲೂಕಿನ ಲೊರೆಟೊ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ಕೊಡುಗೆಯಾಗಿ ನೀಡಲಾದ ಶಾಲಾ ಬಸ್ಸಿನ ಹಸ್ತಾಂತರ ಕಾರ್ಯಕ್ರಮವು ಲೊರೆಟೊ ಪಾತಾ ಸಭಾಭವನದಲ್ಲಿ ನಡೆಯಿತು. ಯೂನಿಯನ್ ಬ್ಯಾಂಕ್ನ ಮಂಗಳೂರು ವಲಯದ ಜನರಲ್ ಮ್ಯಾನೇಜರ್ ಎಂ ರವೀಂದ್ರ ಬಾಬು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯೂನಿಯನ್ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಅತ್ಯುತ್ತಮವಾದ ಬ್ಯಾಂಕಿಂಗ್ ಸೇವೆಯನ್ನ ನೀಡುವುದರ ಜೊತೆಗೆ ತನ್ನ ಸಿಎಸ್ಆರ್ ಫಂಡ್ ಮೂಲಕ ಸಮಾಜಮುಖಿ ಚಟುವಟಿಕೆಗಳನ್ನು ನಡೆಸುತ್ತಿದೆ. ಲೊರೆಟೊ ಶಾಲೆಗೆ ಶಾಲಾ ಬಸ್ ಕೊಡುಗೆ ನೀಡಿರುವುದು ಒಂದಾಗಿದೆ ಎಂದು ಹೇಳಿದರು. Because she is one very good executive in our bank. She is assistant general manager and deputy regional head in our regional of school wing. And after coming to this school only, I came to know that she is instrumental behind this entire exercise. But what exactly has happened is this proposal was in central office, and our MDC was who has limited office on superannuation on 31st May. He was the person who has taken up in the board for sanction of the school bus. As Union Bank of India, we do banking business, acceptance of deposits for the purpose of lending. There is a core definition of banking, but we do a lot of other activities which are not related to banking also. This is one such activity. On business front, of course, we will be commercial, but on CSR activity, corporate social responsibility, we do for the upliftment of the society. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಯೂನಿಯನ್ ಬ್ಯಾಂಕ್ನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಜೆ ಮಹೇಶ್ ಅವರು ಮಾತನಾಡಿ, ಈ ವಿದ್ಯಾಸಂಸ್ಥೆ 110 ವರ್ಷಗಳಿಂದ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದೆ. ಇನ್ನು ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಿದೆ. ಶಾಲೆಯಲ್ಲಿ ಕಲಿತ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಶಾಲೆ ಬಿಟ್ಟು ಮುಂದೆ ಹೋದಾಗ ತಾನು ಕಲಿತ ಶಾಲೆಗೆ ಏನೋ ಕೊಡುಗೆ ನೀಡಬಹುದು ಎಂದು ಚಿಂತನೆ ನಡೆಸಿದರೆ ಶಾಲೆಗಳು ಅಭಿವೃದ್ಧಿ ಕಾಣಲು ಸಾಧ್ಯವಿದೆ ಎಂದು ಹೇಳಿದರು. ಈ ಶಾಲೆ 110 ವರ್ಷದಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡಿದೆ. ಮುಂದೆನೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತೆ. ಆದರೆ ಪ್ರತಿಯೊಂದು ವಿದ್ಯಾರ್ಥಿಯು ಈ ಶಾಲೆಯಲ್ಲಿ ಕಲಿತು ಮುಂದೆ ಹೋದವಾಗ ನಾನು ನನ್ನ ವಿದ್ಯಾಭ್ಯಾಸ ಕಲಿಸಿದಂಥ ಶಾಲೆಗೆ ನನ್ನ ಕಡೆಯಿಂದ ಏನು ಕೊಡಬಹುದು ಅನ್ನೋದನ್ನು ಥಿಂಕ್ ಮಾಡಿದರೆ ಈ ಶಾಲೆ ಬಹಳಷ್ಟು ಮುಂದೆ ಹೋಗ್ತದೆ. ಇನ್ನು ಬಹಳಷ್ಟು ಫೆಸಿಲಿಟೀಸನ್ನು ಈ ಶಾಲೆಯಲ್ಲಿ ಮಾಡಿ ಮುಂದೆ ಬರುವಂಥ ಅದೇ ರೀತಿ ಸೌಲಭ್ಯಗಳಿಂದ ವಂಚಿತರಾದಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತದೆ. ಲೊರೆಟೊ ವಿದ್ಯಾಸಂಸ್ಥೆಗಳ ಸಂಚಾಲಕ ರೆವರೆಂಡ್ ಫಾದರ್ ಫ್ರಾನ್ಸಿಸ್ ಕ್ರಾಸ್ತಾ ಅಧ್ಯಕ್ಷತೆ ವಹಿಸಿದ್ರು. ಶಾಲೆಗೆ ಬಸ್ಸನ್ನ ಕೊಡುಗೆಯಾಗಿ ನೀಡಲು ಮಾರ್ಗದರ್ಶನ ಮಾಡಿದ ಶಾಲೆಯ ಹಿರಿಯ ವಿದ್ಯಾರ್ಥಿ, ಉಡುಪಿ ಶಾಖೆಯ ಸಹಾಯಕ ಜನರಲ್ ಮ್ಯಾನೇಜರ್ ರೋಸಲಿನ್ ರೋಡ್ರಿಗಸ್ ಅವರ ಸಹಕಾರವನ್ನು ಸ್ಮರಿಸಿದ್ರು. ಮುಖ್ಯ ಅತಿಥಿಗಳಾಗಿ ಯೂನಿಯನ್ ಬ್ಯಾಂಕ್ನ ಬಂಟ್ವಾಳ ಶಾಖೆಯ ಮುಖ್ಯ ಪ್ರಬಂಧಕ ದೇವಪ್ರಸಾದ್, ಲೊರೆಟೊ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ರೋಯ್ ಕಾರ್ಲೋ ಉಪಸ್ಥಿತರಿದ್ದರು. ಲೊರೆಟೊ ಅನುದಾನಿತ ಶಾಲೆಯ ಮುಖ್ಯ ಶಿಕ್ಷಕಿ ಐಡೋಲಿನ್ ರೋಡ್ರಿಗಸ್ ಸ್ವಾಗತಿಸಿದ್ರು. ಲೊರೆಟೊ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾದ ಫಾದರ್ ಜೈಸನ್ ವಿಜಯ್ ಮೋನಿಸ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದ್ರು. ಶಾಲಾ ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸನಿಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.